ಪುತ್ತೂರಿನ ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ ಮತ್ತೊಂದು ಮೈಲಿಗನ್ನು ಸಾಧಿಸಿದೆ ಅನ್ನುವಂಥದ್ದನ್ನು ಹೇಳಬಹುದು. ಈಗಾಗಲೇ ಹಲವು ಹೊಸ ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳನ್ನು ಹೊಂದಿರುವಂತಹ ಯಂತ್ರೋಪಕರಣಗಳನ್ನು ಅಂದರೆ ವಿವಿಧ ಸ್ಯಾಂಪಲ್ಗಳ ಒಂದು ಪರೀಕ್ಷೆಗಾಗಿ ವಿವಿಧ ರಕ್ತ ಇರ್ಬೋದು, ಮೂತ್ರಗಳಿರ್ಬೋದು, ಬೇರೆ ಬೇರೆ ರೀತಿಯ ತಪಾಸಣೆಗಳಿಗಾಗಿ ವೈವಿಧ್ಯಮಯ ಯಂತ್ರೋಪಕರಣಗಳನ್ನು ಅಳವಡಿಕೆ ಮಾಡಿಕೊಂಡಿರುವ ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವಂತಹ ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ ಇದೀಗ ಮತ್ತೊಂದು ಅಂದರೆ ಇದು ದಕ್ಷಿಣ ಭಾರತದಲ್ಲೇ ಪ್ರಪ್ರಥಮ ಅನ್ನುವಂಥದ್ದನ್ನು ಹೇಳಬಹುದು. ಪುತ್ತೂರಿನಲ್ಲಿ ಅಳವಡಿಕೆಯಾಗಿರುವಂಥದ್ದು ಅಂದರೆ ಈ ಒಂದು ಯಂತ್ರೋಪಕರಣವನ್ನು ನೀವು ನೋಡ್ತಾ ಇದ್ದೀರಿ. ಇದು ಜಪಾನ್ನಿಂದ ಆಮದಾಗಿರುವಂತಹ ಅಂದರೆ ರಕ್ತದ ಎಲ್ಲ ಬಗೆಯ ತಪಾಸಣೆಗಳನ್ನು ಒಂದೇ ಯಂತ್ರದ ಮೂಲಕ ಮಾಡೋದಕ್ಕೆ ಅನುಕೂಲ ಆಗೋದಕ್ಕೆ ಅಂತ ತರಿಸಿಕೊಂಡಿರುವಂತಹ ಒಂದು ವಿಶೇಷವಾದ ಯಂತ್ರೋಪಕರಣ. ಈ ಮಿಷನನ್ನು ವಿಶೇಷವಾಗಿ ಈ ಭಾಗದ ರೋಗಿಗಳಿಗೆ ಒಂದು ಕ್ಷಿಪ್ರವಾಗಿ ಒಂದು ಫಲಿತಾಂಶವನ್ನು ಅಥವಾ ರಿಪೋರ್ಟನ್ನು ಕೊಡಬೇಕು ಎನ್ನುವಂತಹ ಒಂದು ಮಹತ್ತರ ಉದ್ದೇಶದೊಂದಿಗೆ ಜಪಾನ್ನಿಂದ ಆಮದು ಮಾಡಿಕೊಂಡು ಈಗಾಗಲೇ ಅದು ಕಾರ್ಯಾರಂಭವನ್ನು ಮಾಡಿದೆ. ಇದರ ಮೂಲಕವೂ ಕೂಡ ತಪಾಸಣೆಗಳಾಗ್ತಾ ಇದೆ ಅನ್ನುವಂಥದ್ದು. ಸೊ ಬಹಳಷ್ಟು ಹಲವು ಪ್ರಥಮಗಳ ಮೂಲಕ ಹಲವು ಯಂತ್ರೋಪಕರಣಗಳನ್ನು ಅಳವಡಿಕೆ ಮಾಡಿಕೊಂಡಿರುವಂತಹ ಈ ಒಂದು ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ ಈಗಾಗಲೇ ಪುತ್ತೂರು, ಸುಳ್ಯ, ವಿಟ್ಲ ಈ ಭಾಗಗಳನ್ನು ಸೇರಿಸಿಕೊಂಡು ಒಟ್ಟು 7 ಶಾಖೆಗಳ ಮೂಲಕ ಕಾರ್ಯಾಚರಣೆಯನ್ನು ಮಾಡಿಕೊಂಡು ಬಂದಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಸೊ ಪ್ರತಿ ವರ್ಷವೂ ಕೂಡ ಒಂದಿಲ್ಲ ಒಂದು ಹೊಸತನಗಳನ್ನು ರೂಪಿಸಿಕೊಂಡು ಮುಖ್ಯವಾಗಿ ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಅತ್ಯಗತ್ಯವಾಗಿ ಬೇಕಾಗುವಂತಹ ಯಾವುದೇ ರೀತಿಯ ತಪಾಸಣೆಗಳು, ಚಿಕಿತ್ಸೆಗಳಿಗೆ ಪೂರಕವಾಗಿ ಬೇಕಾಗುವಂತಹ ಒಂದು ರಿಪೋರ್ಟ್ಗಳು ಏನಿದಾವೋ ಅವುಗಳನ್ನು ಒಂದು ಕ್ಷಿಪ್ರವಾಗಿ ಒದಗಿಸುವಂಥ ಸೇವೆಯನ್ನು ಮಾಡ್ತಾ ಇದೆ. ದಿನದ 24 ಗಂಟೆಗಳ ಕಾಲ ಒಂದು ಸೇವೆಯನ್ನು ಒದಗಿಸ್ತಾ ಇರುವಂತಹ ಈ ಒಂದು ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿಯ ಆಡಳಿತ ನಿರ್ದೇಶಕರಾಗಿರುವಂತಹ ಚೇತನ್ ಪ್ರಕಾಶ್ ಕಜಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಈ ಒಂದು ಯಂತ್ರದ ಈ ಒಂದು ಮೆಷಿನ್ನ ವಿಶೇಷತೆಗಳು ಏನು ಮತ್ತು ಇದರ ಮೂಲಕ ಎಷ್ಟು ಕ್ಷಿಪ್ರವಾಗಿ ಯಾವ ರೀತಿಯ ಪರೀಕ್ಷೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ ಮತ್ತೊಂದು ಮೈಲಿಗಲ್ಲನ್ನು ಸಾಧನೆ ಮಾಡಿದ್ದಕ್ಕಾಗಿ. ಸೊ ಏನಿದು ಈ ಯಂತ್ರದ ವಿಶೇಷತೆ ಅನ್ನುವಂಥದ್ದು? ಇದು ಸಂಪೂರ್ಣ ಸ್ವಯಂಚಾಲಿತ ಕ್ಲಿಯಾ ಇನ್ಸ್ಟ್ರೂಮೆಂಟ್ ಆಗಿರ್ತದೆ. ಕೆಮಿಲ್ಯೂಮಿನೆಸೆಂಟ್ ಇಮ್ಯುನೋಅಸ್ಸೇ ಯಂತ್ರ. ಇದರಲ್ಲಿ ಗಂಟೆಗೆ 180 ಟೆಸ್ಟ್ಗಳು ಅನ್ನು ಮಾಡಬಹುದಾಗಿರ್ತದೆ. ಅದರಲ್ಲಿ ನಿಮಗೆ ಕ್ಯಾನ್ಸರ್ ಮಾರ್ಕರ್ಸ್ಗೆ ಸಂಬಂಧಪಟ್ಟ ಹಾಗೆ CA-125, CA-99, ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್, ಹಾಗೂ ಇಲ್ಲಿ ಪುತ್ತೂರಿನಲ್ಲಿ ಪ್ರಪ್ರಥಮ ಬಾರಿಗೆ ನಾವು ವಿಟಮಿನ್ B12 ಅನ್ನು ಇದರಲ್ಲಿ ಮಾಡ್ತಾ ಇದ್ದೇವೆ. ವಿಟಮಿನ್ B12 ಹಾಗೂ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಹಾಗೂ ಆ್ಯಂಟಿಮುಲ್ಲೇರಿಯನ್ ಹಾರ್ಮೋನ್ ಹಾಗೂ ಇತರ ಫರ್ಟಿಲಿಟಿಗೆ ಸಂಬಂಧಪಟ್ಟ FSH, LH, ಪ್ರೊಲ್ಯಾಕ್ಟಿನ್, ಟೆಸ್ಟೋಸ್ಟಿರೋನ್, ಪ್ರೊಜೆಸ್ಟ್ರಾನ್, ಈಸ್ಟ್ರಡಯೋಲ್ ಅಂತಹದನ್ನು ಇದರಲ್ಲಿ ಮಾಡ್ತೇವೆ. ಅದೆಲ್ಲ ಕೇವಲ 35 ನಿಮಿಷಗಳಲ್ಲಿ ರಿಪೋರ್ಟ್ ರೆಡಿ ಆಗ್ತದೆ. ಹಾಗೆ ಅದರ ಒಟ್ಟಿಗೆ ಡಯಾಬಿಟೀಸಿಗೆ ಸಂಬಂಧಪಟ್ಟ ಹಾಗೆ ಟೈಪ್ 1, ಟೈಪ್ 2 ಡಯಾಬಿಟೀಸ್ಗೆ ಸಂಬಂಧಪಟ್ಟ ಅಂಥ ಕೆಲವು ಟೆಸ್ಟ್ಗಳನ್ನು ಅಳವಡಿಸಿದ್ದೇವೆ. ಮತ್ತು ಇದರಲ್ಲಿ ಟ್ಯೂಮರ್ ಮಾರ್ಕರ್ಸು ಅಂಥದ್ದು PSA ಮತ್ತು ಬೇರೆ ಹಲವಾರು ಬಗೆಯ ಟೆಸ್ಟ್ಗಳು ಆಗ್ತವೆ. ಅಂದರೆ ಇದರಲ್ಲಿ ಬ್ಲಡ್ ಸ್ಯಾಂಪಲ್ ಮಾತ್ರ ಆಗುವಂಥದ್ದು? ಬ್ಲಡ್ ಸ್ಯಾಂಪಲಲ್ಲಿ ಅಂದರೆ ಸೀರಮ್ ಸಪ್ರೇಟ್ ಮಾಡಿ ರನ್ ಮಾಡುವಂಥದ್ದು ಇದರಲ್ಲಿ. ಹಾಗೆ ಥೈರಾಯ್ಡ್ ಅಂಥದ್ದೆಲ್ಲ ಹೇಗೂ ಆಗ್ತಾಯಿತ್ತು ಮೊದಲೇ, ಅದನ್ನು ಈ ಯಂತ್ರದಲ್ಲಿ ಇನ್ನು ಮುಂದೆ ರನ್ ಮಾಡಲಿಕ್ಕಿದ್ದೇವೆ. ಥೈರಾಯ್ಡ್ ಮತ್ತು ಫ್ರೀ ಥೈರಾಯ್ಡ್ ಹಾರ್ಮೋನ್ಸಿಗೆಲ್ಲ 38 ನಿಮಿಷದಲ್ಲಿ ರಿಪೋರ್ಟ್ಸ್ ರೆಡಿ ಆಗ್ತದೆ. ಹಾಗೆ TPO ಆ್ಯಂಟಿಬಾಡಿ ಅದನ್ನು ಅಳವಡಿಸಿದ್ದೇವೆ. ಸೊ ಅಂದರೆ 3/4 ಗಂಟೆಯೊಳಗೆ ಎಲ್ಲ ರೀತಿಯ ರಿಪೋರ್ಟ್ಗಳು ಎಲ್ಲ ಸ್ಯಾಂಪಲ್ಗಳದ್ದು ಸಿಗುತ್ತೆ? ಹೌದು. ಅದರಲ್ಲಿ ಬೇರೆ ಬೇರೆ ಸ್ಯಾಂಪಲ್ಗಳನ್ನು ನೀವು ಹೇಳಿದ ಹಾಗೆ 180 ಸ್ಯಾಂಪಲ್ಗಳನ್ನು ಇದಕ್ಕೆ ಗಂಟೆಗೆ 180 ಟೆಸ್ಟ್ಗಳನ್ನು ಏಕಕಾಲದಲ್ಲಿ ಅದು ಪ್ರೊಸೆಸ್ ಮಾಡ್ತದೆ. 180 ಥೈರಾಯ್ಡ್ ಬಂದರೆ ಅದು 1 ಅವರ್ನಲ್ಲಿ ನಾವು ಒಟ್ಟಿಗೆ ರನ್ ಮಾಡ್ಬೋದು. 1 ಅವರಲ್ಲಿ 180 ಥೈರಾಯ್ಡ್ ರಿಪೋರ್ಟ್ಗಳು ರೆಡಿ ಆಗ್ತದೆ. ಅಂದರೆ ಬೇರೆ ಬೇರೆ ಸ್ಯಾಂಪಲ್ಗಳು ಬೇರೆ ಬೇರೆ ರಿಪೋರ್ಟ್ಗಳು ಬರುತ್ತೆ? ಹೌದೌದು. ಸೊ ಈಗ ಇದಕ್ಕೆ ಹೇಗೆ ಈ ಹಿಂದೆ ಹೇಗೆ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತಾಯಿದ್ರು ಅದೇ ರೀತಿ ಸ್ಯಾಂಪಲ್ಗಳ ಕಲೆಕ್ಷನ್ ಎಲ್ಲ ಸೇಮು ಅದೇ ಥರ ಸ್ಯಾಂಪಲ್ ಕಲೆಕ್ಷನ್ ಮಾಡಿ ಸೀರಮ್ ಸಪ್ರೇಟ್ ಮಾಡಿ ರನ್ ಮಾಡುವಂಥದ್ದು. ಹೆಚ್ಚಿನ ಸ್ಯಾಂಪಲ್ಗಳಿಗೆ ಸೀರಮೇ ಬೇಕು ಇದರಲ್ಲಿ. ಸೊ ಇದೇ ಯಂತ್ರ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ವೆಲ್ಲೂರು, ಅದು ಫೇಮಸ್ ಮೆಡಿಕಲ್ ಕಾಲೇಜ್, ಅಲ್ಲಿ ಕಳೆದ 3 ವರ್ಷಗಳಿಂದ ದಿನದ 24 ಗಂಟೆ ಇದರಲ್ಲೇ ರನ್ ಮಾಡ್ತಾರೆ. ಡಯಾಬಿಟಿಕ್ ಪ್ಯಾನಲ್ ಹಾಗೂ ನಿಮ್ಮ ವಿಟಮಿನ್ B12, ವಿಟಮಿನ್ D ಅದೆಲ್ಲ ಇದರಲ್ಲೇ ರನ್ ಮಾಡ್ತಾರೆ ಅವರು. ಹಾಗೆ ಬೆಂಗಳೂರಿನ ಆನಂದ್ ಡಯಾಗ್ನೋಸ್ಟಿಕ್ನಲ್ಲೂ ಈ ಯಂತ್ರ ಅಳವಡಿಸಲ್ಪಟ್ಟಿದೆ. ಅದು ಬೆಂಗಳೂರಿನ ಪ್ರಖ್ಯಾತ ಡಯಾಗ್ನೋಸ್ಟಿಕ್ ಸೆಂಟ್ರ್, ಅಲ್ಲೂ ಇದೇ ಯಂತ್ರ ಇದೆ. ಹಾಗೆ ನಾನು ಈ ಯಂತ್ರ ಅಳವಡಿಸೋ ಮೊದಲೇ ಅಲ್ಲೆಲ್ಲ ಭೇಟಿ ಕೊಟ್ಟು ಇಲ್ಲಿ ರನ್ ಮಾಡಿದ ಕೆಲವು ಸ್ಯಾಂಪಲ್ಸ್ಗಳನ್ನು ಅಲ್ಲಿ ತಗೊಂಡೋಗಿ ಕ್ರಾಸ್ ಚೆಕ್ ಮಾಡಿ ಮತ್ತೆ
ಇದನ್ನು ಪುತ್ತೂರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಈ ದಕ್ಷಿಣ ಕರ್ನಾಟಕದ ಪ್ರಪ್ರಥಮ ಅಳವಡಿಕೆ. ಹೌದು, ಧನ್ವಂತರಿಯಲ್ಲಿ. ಓಕೆ, ಅಂದರೆ ಇದರ ಉದ್ದೇಶ ಏನು? ಅಂದರೆ ಪುತ್ತೂರು ಅಂದರೆ ಈಗ ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಸೊ ಇದರ ಮುಖ್ಯ ಉದ್ದೇಶ ಅಂದರೆ ಪುತ್ತೂರಿಗೆ ಇದು ನಿಜಕ್ಕೂ ಅಗತ್ಯ ಇದೆಯಾ, ಅಥವಾ ನೀವು ಅಡ್ವಾನ್ಸ್ ಅಂದರೆ ಭವಿಷ್ಯವನ್ನು ಯೋಚನೆ ಮಾಡಿಕೊಂಡು ಅಳವಡಿಕೆ ಮಾಡಿರುವಂಥದ್ದು ಹೇಗೆ ಅಂತ? ಈ ಲ್ಯಾಬ್ ಮಾಡುವಾಗಲೇ ನಾನು ಯೋಚನೆ ಮಾಡಿದ್ದು ಪುತ್ತೂರಿನ ಜನತೆಗೆ ಒಳ್ಳೆಯ ಸರ್ವೀಸು 24 ಗಂಟೆಯೂ ಸರ್ವಿಸ್ ಕೊಡಲೇಬೇಕು ಅಂತ. ಅಂದರೆ ನನಗೆ 9 to 6 ವರ್ಕ್ ಮಾಡಿ ಗೊತ್ತಿಲ್ಲ. ಅಂದರೆ ಮೊದಲಿಂದಲೂ ಕಳೆದ 20 ವರ್ಷಗಳಿಂದಲೂ ನಾವು 24 ಗಂಟೆ ಸರ್ವಿಸ್ ಕೊಡುವಾಗ ಯಾವುದೇ ರೀತಿಯ ವ್ಯತ್ಯಯ ಆಗದಾಗೆ ನೋಡ್ತಾ ಇದ್ದೇವೆ. ಪೇಷಂಟ್ಗಳಿಗೆ ಬಂದ ಮೇಲೆ ಅವರಿಗೆ ಸಣ್ಣ ಕಮ್ಮಿ ಸಮಯದಲ್ಲಿ ಅವರ ರಿಪೋರ್ಟ್ ಸಿಕ್ಕುವಾಗೆ ಆಗಬೇಕು. ಅದು ಇಲ್ಲೇ ಸಿಕ್ಕಬೇಕು. ಅಂದರೆ ದೂರದ ಊರಿಗೆ ಯಾಕೆ ಹೋಗಬೇಕು? ಅದೇ ಯಂತ್ರಗಳನ್ನು ಇಲ್ಲೇ ಅಳವಡಿಸಿದರೆ ಅವರಿಗೆ ಇಲ್ಲೇ ತ್ವರಿತಗತಿಯಲ್ಲಿ ರಿಪೋರ್ಟ್ ಸಿಗ್ತದೆ. ನಮ್ಮ ಉದ್ದೇಶ ಅದುವೇ. ಸೊ ಹಾಗೆ ನಾವು ಯಾವುದೇ ಮಾನಿಟ್ರಿ ಗೇನ್ಸ್ ನೋಡಿ ಯಾವುದೇ ಯಂತ್ರವನ್ನು ಹಾಕಿದ್ದಲ್ಲ. ನಾವು ಹಾಕುವಾಗ ಎಷ್ಟೋ ಯಂತ್ರಗಳಿಗೆ ಇನ್ನೂ ಕೆಲವು ವರ್ಕ್ಲೋಡ್ ಇಲ್ಲದ ಯಂತ್ರಗಳಿವೆ. ಅಂದರೆ ಪುತ್ತೂರಿನಲ್ಲಿ ಒಂದು ಸೊಫಿಸ್ಟಿಕೇಟೆಡ್ ಲ್ಯಾಬ್ ಬೇಕು ಅಂತ ಒಂದು ಉದ್ದೇಶ ಇತ್ತು. ಅಂದರೆ ಇಲ್ಲೇ ಜನರು ಯಾಕೆ ಮಂಗಳೂರಿಗೆ ಹೋಗಿ ಅಲ್ಲಿ ಕಾಯಬೇಕು, ಇಲ್ಲೇ ಸಿಗ್ಬೋದಲ್ಲ, ಅದೇ ಯಂತ್ರಗಳನ್ನು ಇಲ್ಲೇ ಅಳವಡಿಸಿದರೆ ಇಲ್ಲೇ ನಾನು ಕೊಡ್ಬೋದು ಅಂತ. ಅದೇ ನಿಟ್ಟಿನಲ್ಲಿ ಮೊದಲಿಂದಲೂ ಹಲವಾರು ಯಂತ್ರಗಳನ್ನು ಹಾಕಿಕೊಂಡು ಬಂದಿದ್ದೇನೆ. ಮತ್ತು ಅದರಲ್ಲಿ ಸೊಫಿಸ್ಟಿಕೇಷನ್ ಬಂದಾಗೆ ಪ್ರತಿ ವರ್ಷವೂ ನಾವು ಹೊಸ ಯಂತ್ರಗಳನ್ನು ಅಳವಡಿಸ್ತಾ ಬಂದಿದ್ದೇವೆ. ಈಗ 2004ನಲ್ಲಿ ಪ್ರಾರಂಭವಾದ್ದು. ಪ್ರತಿ ವರ್ಷ ನಾನು ಹೊಸ ಇನ್ಸ್ಟ್ರೂಮೆಂಟ್ಗಳನ್ನು ಹಾಕ್ತಾ ಬಂದು ಈಗ ಈ ಮಟ್ಟಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಇನ್ನು ಈ ಒಂದು ಮಿಷನ್ನ ಮೂಲಕ ಒಂದು ಟೆಸ್ಟ್ ಮಾಡಿ ಒಂದು ರಿಪೋರ್ಟನ್ನು ಪಡೆಯೋದಿದ್ರೆ, ಅಥವಾ ಈ ಹಿಂದೆ ಪಡೆದುಕೊಳ್ತಾ ಇದ್ದದಕ್ಕೂ ಬೆಲೆಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ಅಥವಾ ಅದಕ್ಕೆ ಶುಲ್ಕದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಏನಾದರೂ? ಶುಲ್ಕ ಯಾವುದಕ್ಕೂ ಜಾಸ್ತಿ ಮಾಡಿಲ್ಲ, ಅದೇ ಶುಲ್ಕದಲ್ಲಿ ಮಾಡ್ತಾ ಇದ್ದೇವೆ. ಇದು ಹೊಸ ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿಯನ್ನು ಅಳವಡಿಸಿದ್ದೇವೆ. ಅಂದರೆ ಸ್ಟಡಿ ಇನ್ಸ್ಟ್ರೂಮೆಂಟು. ಇದು ಜಪಾನಿಂದ ಆಮದಿತ, ಹಲವಾರು ವರ್ಷಗಳಿಂದ ಬೇರೆ ಬೇರೆ ಕಡೆಯಲ್ಲಿ ರನ್ ಆಗ್ತಾ ಇರುವ ಇನ್ಸ್ಟ್ರೂಮೆಂಟು. CPC ಡಯಾಗ್ನೋಸ್ಟಿಕ್ನವರ ವತಿಯಿಂದ YHLO ಅಂತ ಜಪಾನ್ನ ಕಂಪನಿ. YHLO ಅಂದರೆ ಯುವರ್ ಹೆಲ್ತ್ ಆ್ಯಂಡ್ ಲೈಫ್ ಆಪ್ಷನ್ ಅಂತ. ಸೊ ಅಲ್ಲಿಂದ ನಾನು ಸುಮಾರು ಕಡೆಗಳಲ್ಲಿ ರಿಸರ್ಚ್ ಮಾಡಿ ಯಾವುದು ಯಂತ್ರ ಒಳ್ಳೆಯದು ಅಂತ ನೆನೆಸಿ ನೋಡಿ ಅದನ್ನು ಮತ್ತೆ ಆಮದು ಮಾಡಿಕೊಂಡದ್ದು. ಸೊ ಈಗಾಗಲೇ ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಸೊ ಇತರ ಕಡೆಗಳಿಗೆ ಕಂಪೇರ್ ಮಾಡಿದರೆ, ಸೊ ನೀವು ಹೇಳೋದಾದರೆ ನಿಮ್ಮ ಪ್ರಕಾರ ಹೇಗೆ ಬೆಸ್ಟ್, ಮತ್ತು ಜನತೆಗೆ ಹೇಗೆ ಅನುಕೂಲ, ಮತ್ತು ಇಲ್ಲಿಗೆ ಬಂದು ತಪಾಸಣೆ ಮಾಡಿಸಿಕೊಳ್ಳೋದ್ರಿಂದ ಜನರಿಗೆ ಏನು ಲಾಭ ಆಗುತ್ತೆ ಎಡಿಷ್ನಲ್ ಆಗಿ? ಒಂದು ಸೊಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸು ಎಲ್ಲ ಅಳವಡಿಸಿದ್ದೇವೆ. ಇನ್ಸ್ಟ್ರೂಮೆಂಟ್ ಅಳವಡಿಸಿದ ಕೂಡಲೇ ರಿಪೋರ್ಟ್ ಸರಿ ಬರ್ತದೆ ಅಂತ ಅರ್ಥ ಅಲ್ಲ. ಜನರು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಸರಿಯಾಗಿ ರಿಪೋರ್ಟ್ ಕೊಡಲಿಕ್ಕೆ ಏನೆಲ್ಲ ಬೇಕು? ಒಂದು ಅತ್ಯುತ್ತಮ ಉಪಕರಣಗಳು ಬೇಕು. ಮತ್ತು ಅದರಲ್ಲಿ ರಿಪೀಟೇಬಿಲಿಟಿ ಅಂದರೆ ಒಂದೇ ಸ್ಯಾಂಪಲನ್ನು ನಾವು 10 ಸಲ ರನ್ ಮಾಡಿದರೂ ಸೇಮ್ ರಿಪೋರ್ಟ್ ಬರಬೇಕು. ಅದು ಸ್ವಯಂ ಚಾಲಿತ ಯಂತ್ರ. ಕೆಲವು ಸಲ ಸರಿಯಾಗಿ ಪಿಪೆಟ್ ಮಾಡದೇ ಇರ್ಬೋದು. ಆಗ ನಿಮ್ಮ ಕ್ವಶನ್ ಕೇಳ್ಬೋದು, ಹೇಗೆ ಸರಿ ಬರ್ತದೆ ಅಂತ. ಅದಕ್ಕೋಸ್ಕರ ನಾವು ಕ್ವಾಲಿಟಿ ಕಂಟ್ರೋಲ್ ಅಂತ ಅದನ್ನು ಪ್ರತಿ ಯಂತ್ರದಲ್ಲಿ ಕ್ವಾಲಿಟಿ ಕಂಟ್ರೋಲ್ ಮಾಡ್ತೇವೆ. ಕ್ವಾಲಿಟಿ ಕಂಟ್ರೋಲ್ ಅಂದರೆ ಈಗ ಸಪೋಸು ಗ್ಲೂಕೋಸನ್ನು ತಗೊಳ್ತೇನೆ ಎಕ್ಸಾಂಪಲ್ ಆಗಿ. ಗ್ಲೂಕೋಸಿಗೆ 90 ಟಾರ್ಗೆಟ್ ವ್ಯಾಲ್ಯೂ ಅಂತ ಇರ್ತದೆ. 85ಇಂದ 95 ಒಳಗೆ ಬರ್ಬೋದು. ಅದರ ಒಳಗೆ ಬಂದರೆ ನಿಮ್ಮ ರಿಪೋರ್ಟ್ ಸರಿ ಇದೆ ಅಂತ ಅರ್ಥ. ಅದನ್ನು ನಾನು ನೆಕ್ಸ್ಟ್ ನಿಮಗೆ ಬಯೋಕೆಮಿಸ್ಟ್ರಿ ಯಂತ್ರದಲ್ಲಿ ತೋರಿಸಿಕೊಡ್ತೇನೆ. ಕ್ವಾಲಿಟಿ ಕಂಟ್ರೋಲ್ ಅಂದರೆ ಹೇಗೆ ರನ್ ಮಾಡಬೇಕು, ಯಾವ ಪ್ಯಾರಾಮೀಟರ್ಗಳನ್ನು ಫಾಲೋ ಮಾಡಬೇಕು ಅಂತ ಅದರಲ್ಲಿ ತೋರಿಸಿಕೊಡ್ತೇನೆ. ಸೊ ಅದನ್ನು ಕ್ವಾಲಿಟಿ ಕಂಟ್ರೋಲ್ ಪ್ರತಿ ಯಂತ್ರದಲ್ಲಿ ನಾವು ಅಳವಡಿಸಿಕೊಂಡ ಕಾರಣ ಈಗ ಯಾವುದೇ ಒಬ್ಬ ಪೇಷಂಟ್ ಬಂದು ಕೇಳಿದರೆ ಈ ರಿಪೋರ್ಟ್ ಸರಿ ಇದೆಯಾ ಅಂತ ಕೇಳಿದರೆ ನಮಗೆ ಯಾವುದೇ ಮುಜುಗರ ಇಲ್ಲದೆ ಹೇಳ್ಬೋದು. ನಾವು ನಮ್ಮ ಯಂತ್ರದಲ್ಲಿ ಕ್ವಾಲಿಟಿ ಕಂಟ್ರೋಲ್ ಅಳವಡಿಸಿದ್ದೇವೆ. ಅದಕ್ಕೆ ಇಂಟರ್ನಲ್ ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳ್ತೇವೆ, ನಾವೇ ರನ್ ಮಾಡುವಂಥದ್ದು. ಮತ್ತು ಎಕ್ಸ್ಟರ್ನಲ್ ಕ್ವಾಲಿಟಿ ಕಂಟ್ರೋಲ್ ನಾವು ರ್ಯಾಂಡಾಕ್ಸ್ ಡಯಾಗ್ನೋಸ್ಟಿಕ್ ಇಂಗ್ಲೆಂಡ್ ಅವರ ಸಹಭಾಗಿತ್ವದೊಂದಿಗೆ ಎಕ್ಸ್ಟರ್ನಲ್ ಕ್ವಾಲಿಟಿ ಕಂಟ್ರೋಲ್ ಅಂತ ಮಾಡ್ತಾರೆ. ಅವರು ಪ್ರತಿ ತಿಂಗಳು ನಮಗೊಂದು ಸ್ಯಾಂಪಲ್ ಕಳಿಸಿಕೊಡ್ತಾರೆ. ಅದರಲ್ಲೆಲ್ಲ ನಾವು ರಿಪೋರ್ಟ್ ಮಾಡಿ ಪ್ರತಿ ತಿಂಗಳು ಅದನ್ನು ನಾವು ಅಪ್ಲೋಡ್ ಮಾಡ್ತೇವೆ ಇಂಟರ್ನೆಟ್ಟಲ್ಲಿ. ಸೊ ಅವರು ಒಂದು ರ್ಯಾಂಕಿಂಗ್ ಕೊಡ್ತಾರೆ. ಸೊ ಅದನ್ನು ಅಳವಡಿಸಿಕೊಂಡಿದ್ದೇವೆ. ಇದೆಲ್ಲ ರಿಪೋರ್ಟು ಸರಿಯಾಗಿ ಜನರಿಗೆ ಸಿಕ್ಕಲಿ ಅಂತ ಒಂದೇ ಒಂದು ಉದ್ದೇಶದಿಂದ. ಸೊ ಈ ಮೂಲಕ ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥದ್ದು ನಿಮ್ಮ. ಮತ್ತು ಯಾವುದೇ ರಿಪೋರ್ಟ್ ಈಗ ನಾರ್ಮಲ್ ರೇಂಜಿಗಿಂತ ಹೆಚ್ಚು ಅಥವಾ ಕಮ್ಮಿ ಬಂದ ಕೂಡಲೇ ಅದನ್ನು ನಾವು ಇನ್ನೊಂದು ಯಂತ್ರದೊಟ್ಟಿಗೆ ಕ್ರಾಸ್ ಚೆಕ್ ಮಾಡ್ತೇವೆ. ಕ್ರಾಸ್ ಚೆಕ್ ಮಾಡದೆ ಯಾವ ರಿಪೋರ್ಟನ್ನು ನಾವು ಪೇಷಂಟಿಗೆ ಕೊಡೋದಿಲ್ಲ.
ಹಾಗೆ ಕೆಲವು ಪೇಷಂಟ್ ಕೇಳ್ತಾರೆ, ನೀವು ಥೈರಾಯ್ಡಿಗೆ 1 ಅವರ್ ಹೇಳಿದಿರಿ, ಇನ್ನೂ ರಿಪೋರ್ಟ್ ಆಗಿಲ್ಲ ಅಂತ. ಈಗ ಎಲ್ಲಾದರೂ ಸಪೋಸ್ ಥೈರಾಯ್ಡ್ ತುಂಬ ಕಮ್ಮಿ ಇದೆ ಅಥವಾ ತುಂಬ ಜಾಸ್ತಿ ಇದೆ ಅಂತಾದರೆ ನಾವು ಇನ್ನೊಂದು ಯಂತ್ರದಲ್ಲಿ ಮಾಡಿ ಕ್ರಾಸ್ ಚೆಕ್ ಮಾಡಿಯೇ ಕೊಡೋದು. ಸೊ ಅವರಿಗೆ ಅದು ಬೆನಿಫಿಟ್ ಅದು. ಸೊ ಪ್ರತಿ ಸರ್ತಿ ಈ ರೀತಿಯ ಹೊಸತನಗಳನ್ನು ಅಳವಡಿಸಿಕೊಂಡು ಬರ್ತಾ ಇದ್ದೀರಿ. ಇದಕ್ಕೆ ಜನರಿಂದ ಸ್ಪಂದನೆ ಹೇಗೆ ಸಿಗ್ತಾ ಇದೆ ನಿಮಗೆ? 7 ಶಾಖೆಗಳು ಕೂಡ ಇದೆ, ಸುಳ್ಯ, ವಿಟ್ಲ ಎಲ್ಲ ಭಾಗಗಳನ್ನು ಸೇರಿಸಿಕೊಂಡು. ಹೇಗಿದೆ ಎಲ್ಲ ಕಡೆಗಳಲ್ಲಿ ಜನರ ಸ್ಪಂದನೆ? ಜನರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಆದರೂ ಇನ್ನೂ ಜನರಲ್ಲಿ ಈ ಲ್ಯಾಬಿಗೆ ಯಾಕೆ ಹೋಗಬೇಕು ನಾನು, ಬೇರೆ ಲ್ಯಾಬಿಗೆ ಹೋದ್ರೇನು, ಲ್ಯಾಬ್ ಟು ಲ್ಯಾಬ್ ಡಿಫ್ರೆನ್ಸ್ ಏನು ಅಂತ ಇನ್ನೂ ಜನರಿಗೆ ಗೊತ್ತಿಲ್ಲ. ಅದು ಈ ಕ್ವಾಲಿಟಿ ಕಂಟ್ರೋಲ್ನ ಬಗ್ಗೆ ಜನರಿಗೆ ಇನ್ನೂ ಸರಿಯಾದ ಮಾಹಿತಿ ಇಲ್ಲ. ಮತ್ತು ಕೆಲವು ಪ್ಯಾರಾಮೀಟ್ರ್ಗಳಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತೀವಿ. ಲಿಪಿಡ್ ಪ್ರೊಫೈಲ್ ಫಾರ್ ಎಕ್ಸಾಂಪಲ್, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್, HDL, LDL ಅಂತ ಇದೆ. ಅದರಲ್ಲಿ ನೀವು ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂಸ್ ಇದೆ, ಡಿರೈವ್ಡ್ ವ್ಯಾಲ್ಯೂಸ್ ಇದೆ. ಡಿರೈವ್ಡ್ ವ್ಯಾಲ್ಯೂಸ್ ಅಂದರೆ ಈಗ ನಾನು ಅದನ್ನು ಎಕ್ಸಾಂಪಲ್ ತಗೊಂಡ್ರೆ, ನಾವು ಡೈರೆಕ್ಟ್ HDL ಮತ್ತು ಡೈರೆಕ್ಟ್ LDL ಅನ್ನು ಪುತ್ತೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಳವಡಿಸಿದ್ದೇವೆ. ಅದರಲ್ಲಿ ನಾವು ರಿಯೇಜೆಂಟನ್ನು ಯೂಸ್ ಮಾಡಿ ರನ್ ಮಾಡಿ ಕೊಡ್ತೇವೆ. ಇಲ್ಲಾಂದರೆ ಏನಾಗ್ತದೆ ಅಂದರೆ ಎಲ್ ಡಿ ಎಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲು, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್, ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾರೆ. ಅದು ಜನರಿಗೆ ಅದರ ವ್ಯತ್ಯಾಸ ಸರಿಯಾಗಿ ಗೊತ್ತಾಗಬೇಕು. ನಾನು ಆ್ಯಕ್ಚುಲಿ ಮೊದಲೊಂದು ಸಲ ಪ್ರಾತ್ಯಕ್ಷಿಕೆ ಅಂತ ಮಾಡಿದ್ದೆ ಜನರಿಗೆ. ಅದಕ್ಕೆ ಜನರಿಂದ ಸರಿಯಾದ ರೆಸ್ಪಾನ್ಸ್ ಸಿಕ್ಕದೆ ನಾನು ಅದನ್ನು ನಿಲ್ಲಿಸಿದೆ. ಒಂದು ಸಲ ಜನರಿಗೂ ಒಂದು ಸಲ ಮನದಟ್ಟು ಮಾಡುವ ಹಾಗೆ ಪ್ರತಿ ಇನ್ಸ್ಟ್ರೂಮೆಂಟಲ್ಲಿ ಇದು ಯಾಕೆ ಹೇಗೆ ವರ್ಕ್ ಮಾಡ್ತದೆ, ಕ್ವಾಲಿಟಿ ಕಂಟ್ರೋಲ್ ಯಾಕೆ ಮಾಡಬೇಕು, ಇಂಥ ಹಲವಾರು ವಿಷಯಗಳಿವೆ. ಸ್ಯಾಂಪಲ್ ಹೇಗೆ ಕಲೆಕ್ಟ್ ಮಾಡಬೇಕು, ಮತ್ತು ಸ್ಯಾಂಪಲ್ ಕಲೆಕ್ಟ್ ಮಾಡುವಾಗ ಹೀಮೊಲೈಸ್ ಅಂದರೆ ಸರಿಯಾಗಿ ಬ್ಲಡ್ ತೆಗೆಯದೆ ಅದು ಹೀಮೊಲೈಸ್ ಆಗ್ತದೆ, RBC ರಪ್ಚರ್ ಆಗಿ. ಅಂಥ ಸ್ಯಾಂಪಲ್ಗಳಲ್ಲಿ ನಾವು ಟೆಸ್ಟ್ ಮಾಡಿದರೆ ಹೇಗೆ ರಿಪೋರ್ಟ್ಸ್ ಬರ್ತದೆ, ಅಂದರೆ ನಾವು ಎರರ್ಸನ್ನು ಹೇಗೆ ಮಿನಿಮೈಸ್ ಮಾಡ್ಬೋದು, ರಿಪೋರ್ಟ್ಸ್ ಹೇಗೆ ಕೊಡಬೇಕು ಅಂಥದ್ದು ಹಲವಾರು ವಿಷಯಗಳ ಬಗ್ಗೆ ಒಂದು ಸಲ ನಾನು ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ದೆ. ಅದಕ್ಕೆ ಸರಿಯಾದ ಸ್ಪಂದನೆ ದೊರೀಲಿಲ್ಲ. ಹಾಗೆ ನಾನು ಇನ್ನೊಂದು ಸಲ ಮಾಡುವವನಿದ್ದೇನೆ. ಹಾಗೆ ಇನ್ನೊಂದು ಸಲ ಮಾಡುವಾಗ ಅದನ್ನು ಸುದ್ದಿಯಲ್ಲಿ ಹಾಕ್ತೇನೆ. ಆಗ ಜನರು ಇದರ ಉಪಯೋಗ ಪಡಿಬೇಕು ಅಂತ ನಾನು ಕಳಕಳಿಯ ವಿನಂತಿ ಮಾಡಿಕೊಳ್ತೇನೆ ಜನರಲ್ಲಿ. ಈಗ ಎಲ್ಲರೂ ಬಯಸುವಂಥದ್ದು ಕ್ಷಿಪ್ರವಾಗಿ ರಿಪೋರ್ಟ್ ಬರಬೇಕು ಅನ್ನುವಂಥದ್ದು. ಈಗ ಕೆಲವೊಂದು ಸರ್ತಿ ಅರ್ಜೆಂಟ್ ಬಂದವರು ಸ್ಯಾಂಪಲನ್ನು ಕೊಟ್ಟು ಹೋಗ್ತಾರೆ, ಮತ್ತೆ ರಿಪೋರ್ಟ್ ಕಲೆಕ್ಟ್ ಮಾಡಿಕೊಳ್ಳುವಂಥದ್ದು. ಸೊ ನೀವು ಹೇಗೆಲ್ಲ ರಿಪೋರ್ಟನ್ನು ಪೇಷಂಟ್ಗಳಿಗೆ ಮುಟ್ಟಿಸ್ತೀರಿ, ಅದಕ್ಕೆ ಇರುವಂಥ ಒಂದು ವ್ಯವಸ್ಥೆಗಳೇನು ಅಂತ? ಇಲ್ಲಿಗ ವಾಕಿನ್ ಪೇಷಂಟ್ಸ್ ಅಥವಾ ಔಟ್ ಪೇಷಂಟ್ಗಳಿಗೆ ನಾವು ಟೈಮಿಂಗ್ ಹೇಳ್ತೇವೆ. ಯಾಕಂದರೆ ಈಗ 1 ಅವರಲ್ಲಿ ಆಗ್ತಿದ್ರು ನಾವು ಸ್ವಲ್ಪ 2 ಅವರ್ಸ್ ಹೇಳ್ತೇವೆ. ಯಾಕಂದರೆ ಎಲ್ಲಿಯಾದರೂ ರಿಪೋರ್ಟ್ಸ್ ವೇರಿಯೇಷನ್ ಇದ್ದರೆ ನಾವು ಅದನ್ನು ಪುನಃ ಕ್ರಾಸ್ ಚೆಕ್ ಮಾಡಬೇಕಾಗ್ತದೆ. ಸೊ ನಮಗೂ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ರಿಪೋರ್ಟ್ಸನ್ನು ನಾವು ಇಮೇಲ್ ಮಾಡ್ತೇವೆ ಅಥವಾ ವಾಟ್ಸಪ್ ಮಾಡ್ತೇವೆ. ಅವರಿಗೆ ರಿಪೋರ್ಟ್ಸ್ ಆದ ಕೂಡಲೇ ಅವರಿಗೆ SMS ಹೋಗ್ತದೆ, ನಿಮ್ಮ ರಿಪೋರ್ಟ್ ರೆಡಿ ಇದೆ ಅಂತ. ಅವ್ರು ಆಗ ಬಂದು ಕಲೆಕ್ಟ್ ಮಾಡಿಕೊಳ್ಬೋದು. ಅಂದರೆ ಈಗ ಬೇರೆ ಮೆಟ್ರೋ ಸಿಟೀಸ್ಗಳಲ್ಲಿ ಇದ್ದ ಹಾಗೆ ಇಲ್ಲಿ ಸಿಸ್ಟಮ್ ಇಲ್ಲ. ಇಲ್ಲಿ ಪೇಷಂಟ್ಗಳು ಸ್ಯಾಂಪಲ್ ಕೊಟ್ಟು ಕಾಯ್ತಾ ಇರ್ತಾರೆ. ಸೊ ಅದು ನಮಗೆ ಪ್ರೆಷರ್. ಸೊ ಬೇರೆ ಕಡೆಯಲ್ಲೆಲ್ಲ ಬೆಳಿಗ್ಗೆ ಸ್ಯಾಂಪಲ್ ಕೊಟ್ಟು ಅವರು ಮತ್ತೆ ಕಲೆಕ್ಟ್ ಮಾಡ್ತಾರೆ, ಈವ್ನಿಂಗ್ ಕಲೆಕ್ಟ್ ಮಾಡ್ತಾರೆ. ಸೊ ಅದೇ ನಮ್ಮ ಮೇಯ್ನ್ ಉದ್ದೇಶ ಅದುವೇ. ಪೇಷಂಟ್ಗಳನ್ನು ತುಂಬ ಹೊತ್ತು ಕಾಯಿಸಬಾರ್ದು, ಟರ್ನ್ ಅರೌಂಡ್ ಟೈಮ್ ಅಂತ ಹೇಳ್ತಾರೆ. ಹೆಚ್ಚು ಹೊತ್ತು ಕಾಯಿಸದೆ ಅವರಿಗೆ ಸರಿಯಾದ ರಿಪೋರ್ಟ್ ಕೊಡಬೇಕು ಅಂತ ಉದ್ದೇಶ ಅಷ್ಟೇ. ಇನ್ನು ಸ್ಯಾಂಪಲ್ ಕಲೆಕ್ಷನಿಗೆ ಏನಾದರೂ ಬೇರೆ ವ್ಯವಸ್ಥೆಗಳು ಅಂಥದ್ದು ಮಾಡ್ತಾ ಇದ್ದೀರಾ? ನಮ್ಮದು ಹೋಮ್ ಕಲೆಕ್ಷನ್ ಹೋಗ್ತಾರೆ ಇಲ್ಲಿಂದ. ಕನ್ಯಾನ, ಪೆರ್ಲ ಅಲ್ಲಿಂದಲೂ ಕಾಲ್ ಬರ್ತದೆ ನಮಗೆ. ದೂರದ ಕಡೆಗಳಿಂದ ಕಾಲ್ ಬರ್ತದೆ. ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡುವಾಗ ಒಂದು 10 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಮಾತ್ರ ಹೋಮ್ ಕಲೆಕ್ಷನ್ ಮಾಡುವ ಅಂತ ಸ್ಟಾರ್ಟ್ ಮಾಡಿದ್ದು. ಈಗ ಜನರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತು ಅಲ್ಲಿಂದೆಲ್ಲ ಕಾಲ್ ಮಾಡ್ತಾರೆ. ನಾವು ಯಾರಿಗೂ ಬರುವುದಿಲ್ಲ ಅಂತ ಹೇಳೋದಿಲ್ಲ. ಹಾಗೆ ಯಾರು ಎಲ್ಲಿಂದಲೂ ಕಾಲ್ ಮಾಡಿದರೂ ನಾವು ಅಲ್ಲಿಗೆ ಹೋಗಿ ಕಲೆಕ್ಷನ್ ಮಾಡಿ, ಸ್ಯಾಂಪಲ್ ಕಲೆಕ್ಷನ್ ಮಾಡಿ ತಂದು ರಿಪೋರ್ಟ್ ಇಮೇಲ್ ಅಥವಾ ವಾಟ್ಸಪ್ಪಲ್ಲಿ ಕಳಿಸುವ ವ್ಯವಸ್ಥೆ ಇದೆ. ಸೊ ಹಾಗೆ ಮಾಡ್ತಾ ಇದ್ದೇವೆ. ಜನರ ಅನುಕೂಲಕ್ಕೆ ಹೇಗೆ ಬೇಕೋ ಹಾಗೆ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದೀರಿ. ಹೌದು, ನಮ್ಮ ಮೇನ್ ಉದ್ದೇಶ ಸರ್ವಿಸು ಮತ್ತು ಎಲ್ಲ ಸರ್ವಿಸ್ ಆ್ಯಂಡ್ ಕ್ವಾಲಿಟಿ. ಸಾಕಷ್ಟು ಯಂತ್ರೋಪಕರಣಗಳ ಬಗ್ಗೆ ಹೇಳಿದರೆ ಅದರ ಕಾರ್ಯನಿರ್ವಹಣೆ ಹೇಗೆ, ಯಾವ ಥರ ನೀವು ಅದನ್ನು ರಿಪೋರ್ಟನ್ನು ಕಂಡುಹಿಡಿತೀರಿ ಅನ್ನೋದನ್ನು ತೋರಿಸ್ಕೊಡ್ಬೋದು. iFlash 1200 ಅಂತ ಯಂತ್ರದ ಹೆಸರು. ಒಳಭಾಗದಲ್ಲಿ ಈ ಥರ ಪಿಪೆಟ್ ಇರ್ತದೆ. ನಾವು ಸ್ಯಾಂಪಲನ್ನು ಇಲ್ಲಿ ಲೋಡ್ ಮಾಡ್ತೇವೆ. ಸ್ಯಾಂಪಲನ್ನು ಸೀರಮ್ ಸಪ್ರೇಟ್ ಮಾಡಿ ಸ್ಯಾಂಪಲನ್ನು ಇಲ್ಲಿ ಲೋಡ್ ಮಾಡ್ತೇವೆ. ಈಗ ಲೋಡ್ ಮಾಡಿದ ಮೇಲೆ ಅದು ಸ್ಯಾಂಪಲ್ ತಗೊಳ್ತದೆ.
ನೋಡಿ, ಪ್ರತಿಯೊಂದು ಸ್ಯಾಂಪಲ್ಗೂ ನಾವು ಹೊಸ ಕ್ಯುವೆಟ್ಸನ್ನು ಯೂಸ್ ಮಾಡ್ತೇವೆ. ಪ್ರತಿ ಸ್ಯಾಂಪಲ್ಗೂ ನಾವು ಹೊಸ ಕ್ಯುವೆಟ್ಸನ್ನೇ ಯೂಸ್ ಮಾಡ್ತೇವೆ. ಯಾವುದಕ್ಕೂ ರೀಯೂಸ್ ಮಾಡುವ ಕ್ರಮ ಇಲ್ಲ. ಸೊ ಈ ಪಿಪೆಟ್ ಸ್ಯಾಂಪಲನ್ನು ತಗೊಂಡು ಆ ಸ್ಯಾಂಪಲ್ ಹಾಗೂ ರಿಯೇಜೆಂಟನ್ನು ಮಿಕ್ಸಿಂಗ್ ಅಲ್ಲಿ ಮಾಡ್ತದೆ. ಸೊ ಮತ್ತು ಅದು ರನ್ನೆಲ್ಲ ಆದಮೇಲೆ ಒಂದು ಎಷ್ಟು ನಿಮಿಷದಲ್ಲಿ ರಿಪೋರ್ಟ್ಸ್ ಬರ್ತದೆ ಅಂತ ಅದರಲ್ಲಿ ಹೇಳ್ತದೆ. ಡಿಸ್ಪ್ಲೇಲಿ ನೋಡ್ಬೋದು ನೀವು. ಥೈರಾಯ್ಡಿಗೆ 38 ಮಿನಿಟ್ಸ್ ಅಂತ ಕೊಡ್ತದೆ. ಹಾಗೆ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ನಿಗೆ 45 ಮಿನಿಟ್ಸ್. ಹಾಗೆ ಬೇರೆ ಬೇರೆ ಟೆಸ್ಟ್ಗಳಿಗೆ ಬೇರೆ ಬೇರೆ ಟೈಮನ್ನು ಅದರಲ್ಲಿ ತೋರಿಸ್ತದೆ. ಇದು ಸಂಪೂರ್ಣ ಸ್ವಯಂಚಾಲಿತ ಬಯೋಕೆಮಿಸ್ಟ್ರಿ ಅನಲೈಸರ್. ಇದರಲ್ಲಿ ನಾವು ಗ್ಲೂಕೋಸ್, ಯೂರಿಯಾ, ಕ್ರಿಯಾಟಿನಿನ್, ಲಿವರ್ ಫಂಕ್ಷನ್ ಟೆಸ್ಟ್, ಲಿಪಿಡ್ ಪ್ರೊಫೈಲ್ ಇದನ್ನೆಲ್ಲ ಇದರಲ್ಲಿ ಮಾಡ್ತೇವೆ. ಕೇವಲ ಒಂದು 15 ನಿಮಿಷದಲ್ಲಿ ಎಲ್ಲ ರಿಪೋರ್ಟು ರೆಡಿ ಆಗ್ತದೆ. ಅಡ್ವಾಂಟೇಜ್ ಅಂದರೆ ಆಗ ಹೇಳಿದ ಹಾಗೆ ನೀವು ಮ್ಯಾನ್ಯುವಲ್ ಪಿಪೆಟಿಂಗ್ ಮತ್ತು ಆಟೋಮೇಷನ್ನಲ್ಲಿರುವ ವ್ಯತ್ಯಾಸ, ಇದರಲ್ಲಿ ಒಂದು ಸ್ಯಾಂಪಲನ್ನು 10 ಸಲ ಕೊಟ್ಟು ಸೇಮ್ ರಿಪೋರ್ಟ್ ಬರ್ತದೆ. ಮ್ಯಾನ್ಯುವಲಲ್ಲಿ ಒಬ್ಬೊಬ್ಬರು ಮಾಡುವಾಗ ಒಂದೊಂದು ಥರ ರಿಪೋರ್ಟ್ಸ್ ಬರ್ತದೆ. ಮತ್ತು ನಾನು ಆಗ ಹೇಳಿದೆ ನಿಮಗೆ ಕ್ವಾಲಿಟಿ ಕಂಟ್ರೋಲ್ ಅಂತ. ಕ್ವಾಲಿಟಿ ಕಂಟ್ರೋಲ್ ನೋಡಿ, ಇಲ್ಲಿ ನಮ್ಮದು ಇವತ್ತು ಮಾಡಿದ ಯಾವ್ಯಾವ ಪ್ಯಾರಾಮೀಟರ್ಸನ್ನು ರನ್ ಮಾಡಿದ್ದೇವೆ ನಾವು, ಅದರ ಟಾರ್ಗೆಟ್ ವ್ಯಾಲ್ಯೂ ಎಷ್ಟು, ಅದು ರಿಪೋರ್ಟ್ ಎಷ್ಟು ಬಂದಿದೆ ಅಂತ ಉಂಟು. ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ಲೂಕೋಸ್ ಇಲ್ಲಿ ನೋಡ್ಬೋದು 91.4 ಟಾರ್ಗೆಟ್ ವ್ಯಾಲ್ಯೂ, 91.8 ಬಂದಿದೆ. ಸೊ ಯಾವುದೆಲ್ಲ ರೇಂಜಿಗಿಂತ ಹೊರಗಡೆ ಇರ್ತದೆ ಅದಕ್ಕೆ ನಾವು ಪುನಃ ಕ್ಯಾಲಿಬ್ರೇಷನನ್ನು ಮಾಡಬೇಕಾಗ್ತದೆ. ಇದು ಈ ಥರ ಡೈಲಿ ಕ್ವಾಲಿಟಿ ಕಂಟ್ರೋಲ್ ಮಾಡೋದ್ರಿಂದ ಪೇಷಂಟ್ಗಳಿಗೆ ಸರಿಯಾದ ರಿಪೋರ್ಟ್ ಸಿಗ್ತದೆ ಅಂತ ನಾವು ಎನ್ಶೂರ್ ಮಾಡ್ತೇವೆ. ಅಂದರೆ ಕ್ವಾಲಿಟಿ ಕಂಟ್ರೋಲ್ ಮಾಡಿದರೆ ಪಿಪೆಟಿಂಗ್ ಸರಿ ಆಗ್ತಾ ಉಂಟಾ, ರಿಯೇಜೆಂಟ್ ಸರಿ ಉಂಟಾ, ಅದು ಎಲ್ಲ ಇದನ್ನು ಅದು ಚೆಕ್ ಮಾಡ್ತದೆ. ಇನ್ಸ್ಟ್ರೂಮೆಂಟ್ ಸರಿಯಾಗಿ ವರ್ಕ್ ಆಗ್ತಾ ಉಂಟಾ ಅಂತೆಲ್ಲ. ಸೊ ಇದು ಡೈಲಿ ನಾವು ಎಲ್ಲ ಪ್ಯಾರಾಮೀಟ್ರ್ಗಳಿಗೆ ಮಾಡ್ತೇವೆ. ಸೊ ಇದರಲ್ಲಿ ಇದು ರಿಯೇಜೆಂಟ್ ಕಂಪಾರ್ಟ್ಮೆಂಟ್. ರಿಯೇಜೆಂಟ್ ಕಂಪಾರ್ಟ್ಮೆಂಟಲ್ಲಿ ನಾವು ಯಾವ ರಿಯೇಜೆಂಟ್ಸು ಪ್ರತಿದಿನ ನಮಗೆ ಹೆಚ್ಚಾಗಿ ಬರುವಂಥ ಸ್ಯಾಂಪಲ್ಸ್ಗಳಿಗೆ ಬೇಕಾಗುವಂಥ ರಿಯೇಜೆಂಟ್ಸನ್ನು ನಾವಿಲ್ಲಿ ಇಟ್ಟಿರ್ತೇವೆ. ಇಲ್ಲಿ ಸ್ಯಾಂಪಲ್ ಇಟ್ಟಿದ್ದೇವೆ. ಸ್ಯಾಂಪಲನ್ನು ಹೇಗೆ ಇಡ್ತೇವೆ ನಾವು, ಸ್ಯಾಂಪಲನ್ನು ಇದು ಕ್ಯುವೆಟ್ಸ್. ಇಲ್ಲಿ ನಿಮ್ಮ ರಿಯೇಜೆಂಟ್ಸ್ ಮತ್ತು ಸ್ಯಾಂಪಲ್ ಮಿಕ್ಸಿಂಗ್ ಆಗ್ತದೆ. ಸೊ ಮಿಕ್ಸಿಂಗ್ ಆಗಿ ಫೈನಲ್ ರೀಡಿಂಗ್ ತಗೊಂಡು ಒಂದು 15 ಮಿನಿಟ್ಸಲ್ಲಿ ಎಲ್ಲ ರಿಪೋರ್ಟ್ಸ್ಗಳು ರೆಡಿ ಆಗ್ತದೆ. ಇದು ಸಂಪೂರ್ಣ ಸ್ವಯಂಚಾಲಿತ ಎನ್ಸೈಮ್ ಲಿಂಕ್ಡ್ ಫ್ಲೋರಸೆಂಟ್ ಎಸ್ಸಿ, ಅದು ಮೆಥಡ್ನ ವಿಡಾಸ್ PC ಅಂತ ಯಂತ್ರ. ಇದರಲ್ಲಿ ನಾವು ಸ್ಪೆಷಲ್ ಪ್ಯಾರಾಮೀಟರ್ಸ್ಗಳಾದ ನಿಮಗೆ ಫೆರಿಟಿನ್, ಸಿರಮ್ IG ಲೆವೆಲ್ ಅಂತ ಕೆಲವು ಪ್ಯಾರಾಮೀಟರ್ಗಳನ್ನು ಇದರಲ್ಲಿ ರನ್ ಮಾಡ್ತೇವೆ. ಇದು ಸಂಪೂರ್ಣ ಸ್ವಯಂಚಾಲಿತ ESR ಅನಲೈಸರ್. ಇದು ವಿಶ್ವದ ಅತಿ ವೇಗದ ESR ಅನಲೈಸರ್, ಎರಿಥ್ರೋ ಸೆಡಿಮೆಂಟೇಷನ್ ರೇಟ್ ಇದರಲ್ಲಿ ಬರ್ತದೆ. ಆ್ಯಕ್ಚುಲಿ 20 ಸೆಕೆಂಡ್ಸಲ್ಲಿ ರಿಪೋರ್ಟ್ ಬರ್ತದೆ. ಇದು ಇಟಲಿಯಿಂದ ಆಮದಿತ ಯಂತ್ರ. ಇದು ನಿಮ್ಮ ಸೆಲ್ ಕೌಂಟರ್. ಇದರಲ್ಲಿ ನಿಮಗೆ ಹಿಮೋಗ್ಲೋಬಿನ್, ವೈಟ್ ಬ್ಲಡ್ ಸೆಲ್ ಕೌಂಟು, ರೆಡ್ ಬ್ಲಡ್ ಸೆಲ್ ಕೌಂಟು, ಪ್ಲೇಟ್ಲೆಟ್ ಕೌಂಟ್ಸ್ ಅಂಥದ್ದೆಲ್ಲ ಮಾಡುವಂಥದ್ದು. ಕಂಪ್ಲೀಟ್ ಬ್ಲಡ್ ಕೌಂಟ್, ಕಂಪ್ಲೀಟ್ ಹಿಮೋಗ್ರಾಮ್ ನೋಡುವಂಥ ಇನ್ಸ್ಟ್ರೂಮೆಂಟು. ಇದು ಸಿಸ್ಮೆಕ್ಸ್, ಜಪಾನ್ನಿಂದ ಆಮದಿತ. ಕಳೆದ ವರ್ಷ ಇನ್ಸ್ಟಾಲ್ ಮಾಡಿದ ಯಂತ್ರ. ಇದು ಹೆಚ್ಚಿನ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇದೇ ಯಂತ್ರ ಅಳವಡಿಸಿದ್ದಾರೆ. KMC ಇರ್ಬೋದು ಅಥವಾ ಮಣಿಪಾಲ್ KMC, ಬೆಂಗಳೂರು KMC ಎಲ್ಲ ಸಿಸ್ಮಿಕ್ಸನ್ನೇ ಯೂಸ್ ಮಾಡ್ತಾರೆ. ಇದು 7 ಪಾರ್ಟ್ ಸೆಲ್ ಕೌಂಟ್ರ್, ಪುತ್ತೂರಿನ ಏಕೈಕ 7 ಪಾರ್ಟ್ ಸೆಲ್ ಕೌಂಟ್ರ್. ಇದು ಡಿಜಿಟಲ್ ಮೈಕ್ರೋಸ್ಕೋಪ್. ಇದು ಇದರಲ್ಲಿ ನೀವು ನೋಡ್ಬೋದು, ಅದರಲ್ಲಿ ಡಿಸ್ಪ್ಲೇ ನಾವು ಯಾವುದು ನೋಡ್ತೇವೆ ಅದು ಇಲ್ಲಿ ಡಿಸ್ಪ್ಲೇಯಲ್ಲಿ ಬರ್ತೇವೆ. ಇದು ಪುತ್ತೂರು ಸೌತ್ ಕರ್ನಾಟಕದಲ್ಲಿ ಫಸ್ಟ್ ನಾವೇ ಇನ್ಸ್ಟಾಲ್ ಮಾಡಿದ್ದು. ಮತ್ತು ಫಾದರ್ ಮುಲ್ಲರ್ಸು KMCಯಲ್ಲೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಇದೀಗ ನಾವೊಂದು ಸ್ಪೂಟಮ್ AFB, ಟ್ಯೂಬರ್ಕ್ಯುಲೋಸಿಸ್ ಪಾಸಿಟಿವ್ ಇದ್ದ ಪೇಷಂಟ್ ಇದೊಂದು ಫೋಕಸ್ ಮಾಡಿ ಇಟ್ಟಿದ್ದೇವೆ. ಆ್ಯಕ್ಚುಲಿ ಇದನ್ನು ಡಿಜಿಟಲ್ ಮೈಕ್ರೋಸ್ಕೋಪಿ ಅಳವಡಿಸುವ ಉದ್ದೇಶ ಏನಂದರೆ, ತುಂಬ ಪೇಷಂಟ್ಗಳಿಗೆ ಅವರಿಗೆ ಈಗ ನಾವು ಪಾಸಿಟಿವ್ ಕೊಟ್ಟರೆ ಕೆಲವರು ನಂಬುವುದಿಲ್ಲ. ಅಂಥ ಕೇಸಸ್ಸಲ್ಲೆಲ್ಲ ನಾವು ಅವರಿಗೆ ಒಳಗಡೆ ಕರ್ಕೊಂಡು ಬಂದು ಪಾಸಿಟಿವ್ ಬಂದಿದೆ ಅಂತ ತೋರಿಸ್ತೇವೆ.
ಮತ್ತು ಈ ಸ್ಲೈಡನ್ನು ಕೊಡ್ತೇವೆ. ಜಸ್ಟ್ ಪಾರದರ್ಶಕತೆ, ಪೇಷಂಟ್ ಮತ್ತು ನಮ್ಮ ಮಧ್ಯೆ ಒಂದು ಪಾರದರ್ಶಕತೆ ಇದ್ದರೆ ನಮಗೂ ಹೆಲ್ಪ್ ಆಗ್ತದೆ. ಸೊ ಅಂಥ ಪಾಸಿಟಿವ್ ಸ್ಯಾಂಪಲ್ಸನ್ನೆಲ್ಲ ನಾವು ಪೇಷಂಟ್ಗಳಿಗೆ ಹೀಗೆ ತೋರಿಸ್ತೇವೆ. ಮತ್ತು ನಮ್ಮ ಹತ್ರವೂ ಒಂದು ರೆಕಾರ್ಡ್ ಇರ್ತದೆ. ಇದರಲ್ಲಿ ನಾವು ಮೆಮೊರಿ ಕಾರ್ಡ್ ಹಾಕ್ಬೋದು. ಇಲ್ಲಿ ಹಿಂದೆ ಮೆಮೊರಿ ಕಾರ್ಡ್ ಹಾಕಿ ಬೇಕಾದರೆ ರೆಕಾರ್ಡಿಂಗನ್ನು ಕೊಡ್ಬೋದು. ನಾವು ಕೆಲವರಿಗೆಲ್ಲ ಸ್ಪರ್ಮ್ ಕೌಂಟಿನ ರೆಕಾರ್ಡಿಂಗ್ ಕೊಟ್ಟದ್ದು ಇದೆ. ಜಸ್ಟ್ ಆ್ಯಸ್ ಎ ಪ್ರೂಫ್ ಅಷ್ಟೇ. ನಮಗೂ ಮೆಡಿಕಲ್ ಲೀಗಲ್ ಕೇಸಸ್ಸಿಗೆ ಹೆಲ್ಪ್ ಆಗ್ತದೆ, ಅದಕ್ಕೋಸ್ಕರ ಇದನ್ನು ಅಳವಡಿಸಿದೆ. ಧನ್ಯವಾದಗಳು ಸರ್. ನಿಮ್ಮ ಈ ಸೇವೆ ಇದೇ ರೀತಿ ಮುಂದುವರಿತಾ ಇರಲಿ. ಅದೇ ರೀತಿ ಹೇಳಿದ್ರಿ, ವರ್ಷಕ್ಕೊಂದರಾಗಿ ಹೊಸ ಹೊಸ ಆವಿಷ್ಕಾರಗಳನ್ನು ಹೊಂದಿರುವಂತಹ ಮೆಷಿನ್ಸನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ಇನ್ನೊಂದಷ್ಟು ಹೊಸ ಯಂತ್ರೋಪಕರಣಗಳು ಪುತ್ತೂರಿಗೆ ಬರಲಿ, ಆ ಮೂಲಕ ಪುತ್ತೂರಿನ ಆರೋಗ್ಯ ಕ್ಷೇತ್ರಕ್ಕೆ, ಪುತ್ತೂರಿನ ಜನತೆಗೆ ಇನ್ನೊಂದಷ್ಟು ಅನುಕೂಲ ಆಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು. ಥ್ಯಾಂಕ್ ಯು ಒಂದಷ್ಟು ಮಾಹಿತಿಯನ್ನು ಕೊಟ್ಟದ್ದಕ್ಕಾಗಿ. ಎಸ್, ಇದು ಧನ್ವಂತರಿಯಲ್ಲಿ ಅಳವಡಿಕೆಯಾಗಿರುವಂತಹ ಹೊಸ ಮೆಷಿನ್ನ ಬಗ್ಗೆ. ಅಂದರೆ ಈಗಾಗಲೇ ಹೇಳಿದರು, ದಕ್ಷಿಣ ಭಾರತದಲ್ಲೇ ಪ್ರಥಮ ಬಾರಿಗೆ ಇದು ಪುತ್ತೂರಿನಲ್ಲಿ ಅಳವಡಿಕೆಯಾಗಿರುವಂತಹ ಯಂತ್ರೋಪಕರಣ. ಖಂಡಿತ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂಥ, ಜೊತೆಗೆ ಜನರಿಗೆ ಅನುಕೂಲ ಆಗುವಂತಹ ವಿಚಾರ ಇದು. ಸೊ ಕ್ಷಿಪ್ರವಾದ ಒಂದು ಫಲಿತಾಂಶವನ್ನು ಕೂಡ, ಅಂದರೆ ರಿಪೋರ್ಟನ್ನು ಕೂಡ ಇದು ಕೊಡುತ್ತೆ ಅನ್ನುವಂಥದ್ದು. ಸೊ ಅಂದರೆ ನಿಖರವಾದ, ಸ್ಪಷ್ಟವಾದ, ಖಚಿತವಾದ ರಿಪೋರ್ಟನ್ನು ಪಡೆಯಬೇಕಿದ್ದರೆ ಖಂಡಿತವಾಗ್ಲೂ ನೀವು ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿಗೆ ಬರ್ಬೋದು ಅನ್ನುವಂಥದ್ದನ್ನು ಹೇಳ್ತಾ, ಜೊತೆಗೆ 24 ಗಂಟೆಗಳ ನಿರಂತರ ಸೇವೆಯನ್ನು ಕೂಡ ಇದು ಒದಗಿಸ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ, ಲೋಕೇಶ್ ಬನ್ನೂರು ಮತ್ತು ಧನುಷ್ ಪುತ್ತೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.